ಪ್ರಸ್ತುತ ಕರಾವಳಿಯಲ್ಲಿ ಮೀನುಗಾರಿಕೆ ಋತು ಆರಂಭಗೊಂಡಿತ್ತು. ಮಂಗಳೂರಿನ ಉರ್ವ ಮಾರಿಯಮ್ಮ ದೇವಸ್ಥಾನದಲ್ಲಿ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ವತಿಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ಅಲ್ಲಿನ ಪ್ರಸಾದವನ್ನು ಸಂಘದ ಪ್ರಮುಖರು ಕೊಂಡು ಹೋಗಿ ಸಮುದ್ರದಲ್ಲಿ ವಿಸರ್ಜನೆ ಮಾಡಿದ್ರು. ಮೀನುಗಾರಿಕೆಯ ಎಲ್ಲಾ 10 ತಿಂಗಳಲ್ಲೂ ತಿಂಗಳ ಪ್ರಥಮ ಶುಕ್ರವಾರ ಈ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಅಂದು ಪರ್ಸಿನ್ ಮೀನುಗಾರರು ಕಡಲಿಗೆ ಇಳಿಯೋದಿಲ್ಲ. ಈ ವರ್ಷ ಅತಿ ಹೆಚ್ಚಿನ ಲಾಭ ಬರಲಿ, ಕಡಲಿನಲ್ಲಿ ಎದುರಾಗುವ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ. ಹಾಗಾಗಿ ಸಮುದ್ರದಲ್ಲಿ ಈ ವರ್ಷ ಎಟ್ಟಿ ಬಂಗುಡೆ ಅಂಜಾಲು ಅತ್ಯಮೂಲ್ಯ ಬೆಳೆಯುವ ಮೀನನ್ನು ಎಷ್ಟು ದೂರದಿಂದ ಕರಾವಳಿ ಕರೆಸಿ ಕರ್ನಾಟಕ ಪಶ್ಚಿಮದಲ್ಲಿ ಎಲ್ಲರಿಗೂ ಒಳ್ಳೆ ರೀತಿಯ ಸಂಪಾದನೆಯನ್ನು ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ಕಸುಬುಗಾರಿಕೆ ಮಾಡುವಂತಹ ಸಂದರ್ಭದಲ್ಲಿ ಬರುವಂಥ ಯಾವುದೇ ಒಂದು ಕುಂದುಕೊರತೆ ಎಡವರದ ದೂರಕ್ಕೆ ಸರಿಸಿ ಅದೇ ರೀತಿ ಅಳವೆಯಲ್ಲಿ ಹೋಗುವ ಬರುವ ಪ್ರಯಾಣವನ್ನು ಸುಗಮ ಮಾಡಿಕೊಂಡು ಈ ವರ್ಷದಿಂದ ಅವರಿಗೆ ನಿರೀಕ್ಷೆಗಿಂತ ಒಳ್ಳೆಯ ರೀತಿ ಸಂಪಾದನೆ ಅನುಗ್ರಹಿಸಿ ಕಳೆದ 2 ವರ್ಷಗಳಿಂದ ತಾಯಿ ಮೀನಿನ ಸಂಪಾದನೆ ಕಮ್ಮಿ ಇದ್ದರೆ ಈ ವರ್ಷ ನಮಗೆ ಯಥೇಷ್ಟ ಒಳ್ಳೆ ರೀತಿಯ ಸಂಪಾದನೆ ತಾಯಿ ಕರುಣಿಸಿದರೆ ನಾವು ಸಂತೋಷದ ವಿಚಾರದಲ್ಲಿಯೂ ಈ ವರ್ಷದ ಆ ನವರಾತ್ರಿ ಉತ್ಸವ ಅದೇ ರೀತಿ ವಾರ್ಷಿಕ ಪೂಜೆಯಲ್ಲಿ ಅವರು ಸಂತೋಷದಲ್ಲಿ ada